ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲಾ ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ಟಾಪಿಕ್ ಯಾವುದೆಂದರೆ ಮೆಡಿಟೇಷನ್ ಬಗ್ಗೆ ನಾನು ಇವತ್ತು ಹೇಳಿಕೊಡ್ತಿದ್ದೇನೆ. ಈ ಒಂದು ಮೆಡಿಟೇಷನ್ ಸ್ಪೆಷಲಿಯಾಗಿ ಸ್ಟೂಡೆಂಟ್ಸಿಗೆ ಬಹಳಷ್ಟು ಉಪಯೋಗಕಾರಿಯಾಗಿದೆ. ಹಾಗೆಯೇ ಯಾರಿಗೆ ತುಂಬ ಮೆಂಟಲಿ ಸ್ಟ್ರೆಸ್ ಇರ್ತದೆ ನೋಡಿ, ಅಥವಾ ಯಾವುದರಲ್ಲಿ ಕೂಡ ಕಾನ್ಸಂಟ್ರೇಷನ್ ಇರಲ್ಲ, ಫೋಕಸ್ ಇರಲ್ಲ, ಅಂಥವರಿಗೆ ಈ ಒಂದು ಮೆಡಿಟೇಷನ್ ಬಹಳಷ್ಟು ಉಪಯೋಗಕಾರಿಯಾಗಿದೆ. ಯಾಕಂದರೆ ಇದರಲ್ಲಿ ಈ ಒಂದು ಮೆಡಿಟೇಷನಲ್ಲಿ ಯಾವುದೇ ಒಂದು ಟಫೆಸ್ಟ್ ಆಸನ ಇಲ್ಲ. ಜಸ್ಟ್ ಒಂದು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಒಂದು ಬಿಗಿನರ್ಸಿಗೆ ಒಂದು 5 ಮಿನಿಟ್ಸ್ ಕೂತ್ಕೊಳ್ಬೋದು. ಮತ್ತು ಇದು ಪ್ರಾಕ್ಟೀಸ್ ಆದ ನಂತರ 10 ಮಿನಿಟ್ಸ್ ಕೂಡ ಕೂತ್ಕೊಳ್ಬೋದು. ಇದರಲ್ಲಿ ನಿಮಗೆ ಏಕಾಗ್ರತೆ ಬರ್ತದೆ. ಕೆಲವರಿಗೆ ಮಕ್ಕಳಿಗೆ ಕಲಿಯೋದ್ರಲ್ಲಿ ಏಕಾಗ್ರತೆ ಇರಲ್ಲ, ಅಂಥವರಿಗೆ ಈ ಒಂದು ಮೆಡಿಟೇಷನ್ ಏಕಾಗ್ರತೆ ಬರ್ತದೆ, ಫೋಕಸ್ ಬರ್ತದೆ. ಮತ್ತು ಕೆಲವರಿಗೆ ಸ್ಟೂಡೆಂಟ್ಸ್ ಅಲ್ಲದೆ ಬೇರೆಯವರಿಗೂ ಕೂಡ, ಈಗ ಸಪೋಸ್ ವರ್ಕಿಂಗ್ ವುಮೆನ್ಸ್ ಅಥವಾ ಜೆಂಟ್ಸಿಗೆ ಯಾರಿಗೂ ಕೂಡ ಯಾವುದರಲ್ಲಿ ಕೂಡ ಕಾನ್ಸಂಟ್ರೇಷನ್ ಇರಲ್ಲ ಅಥವಾ ತುಂಬ ಸ್ಟ್ರೆಸ್ ಇರ್ತದೆ ನೋಡಿ, ಅಂಥವರಿಗೆ ಕೂಡ ಈ ಒಂದು ಮೆಡಿಟೇಷನ್ ಬಹಳಷ್ಟು ಉಪಯೋಗಕಾರಿಯಾಗಿದೆ. ಹಾಗಾಗಿ ಈ ಮೆಡಿಟೇಷನ್ ಮಾಡುವಾಗ ಯಾವುದೇ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಳ್ಳಿ. ಮತ್ತು ನಾನೊಂದು ಇದರಲ್ಲಿ ಒಂದು ಮ್ಯೂಸಿಕ್ ಹಾಕ್ತೇನೆ, ಅದನ್ನು ಹೆಡ್ಫೋನ್ ಇದ್ದರೆ ಹೆಡ್ಫೋನ್ ಹಾಕಿ ಸ್ಲೋ ಆಗಿ ಒಂದು ಮ್ಯೂಸಿಕ್ ಹಾಕ್ತೇನೆ, ಅದನ್ನು ಕಿವಿಯಲ್ಲಿ ಹಾಕಿ ಕೇಳ್ಬೋದು. ಮತ್ತು ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡು ಮೈಂಡು ಫೋಕಸ್ ಮಾಡಿ ಇದು ಮಾಡುವಂಥದ್ದು. ನಾನು ಅದರಲ್ಲಿ ಹೇಳ್ತಾ ಹೋಗ್ತೇನೆ, ಅದೇ ರೀತಿ ಮಾಡ್ತಾ ಹೋಗಿ. ಬಹಳಷ್ಟು ಉಪಯೋಗಕಾರಿಯಾಗಿದೆ. ನಿಮಗೆ ಏನು ಕೆಲವರಿಗೆ ಅಚೀವ್ ಮಾಡಲಿಕ್ಕೆ ಇರ್ತದೆ ಲೈಫಲ್ಲಿ, ಅದು ಈಗಿನ ಸ್ಟ್ರೆಸ್ಫುಲ್ ಲೈಫಲ್ಲಿ ಆಗೋದಿಲ್ಲ. ಅಂಥವರಿಗೆ ಈ ಒಂದು ಮೆಡಿಟೇಷನಿಂದ ನಿಮಗೆ ಏನು ಮುಂದಕ್ಕೆ ಗೋಲು ಅಚೀವ್ ಮಾಡಲಿಕ್ಕೆ ಇದೆ ನೋಡಿ, ಈ ಒಂದು ಮೆಡಿಟೇಷನಲ್ಲಿ ನಿಮಗೆ ಮೇಯ್ನಾಗಿ ಫೋಕಸ್ ಇರ್ತದೆ. ಸೊ ಬಹಳಷ್ಟು ಉಪಯೋಗಕಾರಿಯಾಗಿದೆ. ಹಾಗಾಗಿ ಈಗ ಸ್ಟಾರ್ಟ್ ಮಾಡುವಲ್ಲ ಫ್ರೆಂಡ್ಸ್? ಓಕೆ, ಬನ್ನಿ. ಇವಾಗ ಮೆಡಿಟೇಷನ್ ಮಾಡಲು ಪ್ರಶಾಂತವಾದ ಸ್ಥಳ ಆರಿಸ್ಕೊಳ್ಳಿ. ಹಾಗೆ ಈ ಭಂಗಿಯಲ್ಲಿ ಕೂತ್ಕೊಳ್ಳಿ. ಈಗ ನಿಧಾನವಾಗಿ ಕಣ್ಣು ಮುಚ್ಚಿ, ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಸ್ಕ್ರೀನ್ ಬರ್ತದೆ ನೋಡಿ, ಕ್ಲೋಸ್ ಯೋರ್ ಐಸ್. ಇವಾಗ ನಿಧಾನವಾಗಿ ಉಸಿರಾಟ ಒಳಗೆ ಹೊರಗೆ ಕೊಂಡೋಗಬೇಕು. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಇದೇ ರೀತಿ ಉಸಿರಾಟದಲ್ಲಿ 10 ಸಲ 10 ಟೈಮ್ಸ್ ಮಾಡ್ತಾ ಹೋಗಿ. ಬ್ರೀದ್ ಇನ್, ಬ್ರೀದ್ ಔಟ್, ನಿಧಾನವಾಗಿ ಉಸಿರಾಟ ಒಳಗೆ ಹೊರಗೆ ಹೀಗೆ ಮಾಡ್ತಾ ಬನ್ನಿ. ಬಹಳಷ್ಟು ಥಾಟ್ಸ್ ಬರ್ಬೋದು ಧ್ಯಾನ ಮಾಡುವಾಗ, ಅದನ್ನೆಲ್ಲ ರಿಲೀಸ್ ಮಾಡಿ. ಯಾವುದೇ ಒಂದು ಕೆಟ್ಟ ಥಾಟ್ಸ್ ಬರ್ಬೋದು, ಒಳ್ಳೆ ಥಾಟ್ಸ್ ಬರ್ಬೋದು ಮೈಂಡಲ್ಲಿ ಧ್ಯಾನ ಮಾಡುವಾಗ. ಎಕ್ಸೆಪ್ಟ್ ಮಾಡಿ, ಏನೇ ಒಂದು ಬಂದರೂ ಎಕ್ಸೆಪ್ಟ್ ಮಾಡಿ. ಮತ್ತು ನಿಮ್ಮ ಮೈಂಡ್ ಆ ಕಡೆ ಈ ಕಡೆ ಡೈವರ್ಟ್ ಆಗ್ತಾ ಇರುವಾಗ ಉಸಿರಾಟ ಸೈಡಲ್ಲಿ ಗಮನ ಕೊಡಿ. ಆವಾಗ ಮತ್ತೆ ಧ್ಯಾನ ಸೈಡ್ ನಿಮ್ಮ ಮೈಂಡ್ ಕೇಂದ್ರೀಕೃತವಾಗ್ತದೆ. ಈ ಮ್ಯೂಸಿಕನ್ನು ಕೇಳ್ತಾ ಧ್ಯಾನ ಮಾಡಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್.
ಇವಾಗ ನಿಧಾನವಾಗಿ ಕಣ್ಣು ಬಿಡಿ. ಹೌ ಯು ಫೀಲ್ ನಾವು? ಬಿಗಿನರ್ಸಿಗೆ 5 ಮಿನಿಟ್ಸ್ ಮಾಡ್ಬೋದು ಮೆಡಿಟೇಷನ್ನು, ಮತ್ತು ಹೋಗ್ತಾ ಹೋಗ್ತಾ 10 ಮಿನಿಟ್ಸ್ಗೆ ಇನ್ಕ್ರೀಸ್ ಮಾಡ್ಬೋದು. ಈ ಮೆಡಿಟೇಷನಿಂದ ನಿಮಗೆ ಹ್ಯಾಪಿನೆಸ್ ಬರ್ತದೆ, ದಿನಪೂರ್ತಿ ಉಲ್ಲಾಸದಿಂದ ಇರ್ತೀರ. ಏನಾದರೂ ಲೈಫಲ್ಲಿ ಅಚೀವ್ ಮಾಡಲಿಕ್ಕಿದ್ರೆ ಫೋಕಸ್ ಬರ್ತದೆ, ಕಾನ್ಸಂಟ್ರೇಷನ್ ಬರ್ತದೆ. ಮಾಡ್ತಾ ಬನ್ನಿ, ಇದನ್ನು ರೂಢಿಯಾಗಿ ಮಾಡ್ತಾ ಬನ್ನಿ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿ ಅಂತ. ಜಸ್ಟ್ ಒಂದು ಕೂತ್ಕೊಂಡು ಮೈಂಡ್ ಖಾಲಿ ಕಾನ್ಸಂಟ್ರೇಷನ್ ಮಾಡಿ ಕೂತ್ಕೊಳ್ಳೋದಷ್ಟೇ. ಈ ಒಂದು ಮೆಡಿಟೇಷನ್ ಯಾವ ವಯೋಮಿತಿ ಅವರಿಗೂ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಈ ಒಂದು ಮೆಡಿಟೇಷನ್ ಮಾಡುವಾಗ ಬೆಸ್ಟ್ ಸಮಯ ನಾನು ಅರ್ಲಿ ಮಾರ್ನಿಂಗ್ ಅಂತ ಹೇಳ್ತೇನೆ. ಯಾಕಂದರೆ ಆ ಟೈಮಲ್ಲಿ ನಾಯ್ಸ್ ಇರಲ್ಲ. ಡೇ ಟೈಮಲ್ಲಿ ನಾಯ್ಸ್ ಇದ್ದರೆ ನಮ್ಮ ಮೈಂಡ್ ಡೈವರ್ಟ್ ಆಗಿ ಆ ಕಡೆ ಈ ಕಡೆ ಹೋಗ್ತದೆ. ಇದು ಯಾಕಂದರೆ ಇದು ಫೋಕಸ್, ಇದು ಮೆಡಿಟೇಷನ್. ಸೊ ಅರ್ಲಿ ಮಾರ್ನಿಂಗ್ ಬೆಸ್ಟ್ ಟೈಮ್ ಅಂತಲೇ ಹೇಳ್ತೇನೆ ನಾನು. ಅಥವಾ ಈವ್ನಿಂಗ್ ಟೈಮಿಗೆ ಕೂಡ ಮಾಡ್ಬೋದು. ಇದರಿಂದ ನಾಟ್ ಓನ್ಲಿ ಮೆಂಟಲಿ ಇದು ಪೀಸ್ಫುಲ್ ಅಲ್ಲದೆ ಬಾಡಿಗೂ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಅಷ್ಟು ಬೆನಿಫಿಟ್ ಇದೆ. ಸ್ಟ್ರೇಟಾಗಿ ಕೂತ್ಕೊಂಡ್ರೆ ಬ್ಯಾಕ್ ಪೇಯ್ನ್ ಕೂಡ ತುಂಬ ರಿಲೀಫ್ ಆಗ್ತದೆ. ಯಾಕಂದರೆ ನನಗೆ ಕೂಡ ಬಹಳಷ್ಟು ಉಪಯೋಗಕಾರಿ ಆಗ್ತಾ ಇದೆ. ನನಗೆ ಉಪಯೋಗ ಆದದನ್ನು ನಿಮಗೂ ಕೂಡ ನಾನು ಶೇರ್ ಮಾಡ್ತಿದ್ದೀನಿ. ಸೊ ನೀವು ಇದನ್ನೊಂದು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಹೆಲ್ಪ್ಫುಲ್ ಆದರೆ ಕಂಟಿನ್ಯೂ ಮಾಡ್ತಾ ಹೋಗಿ. ಯಾಕಂದರೆ ಇದರಲ್ಲಿ ಯಾವುದೇ ಒಂದು ಮೆಡಿಟೇಷನಲ್ಲಿ ಲಾಸ್ ಅಂತೆಲ್ಲ ನಮಗೆ ಬಹಳಷ್ಟು ಉಪಯೋಗಕಾರಿ ಆಗ್ತದೆ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಓಕೆ, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್.